ಮಾರುತಿ ಓಮ್ನಿ ಮೇಲೆ ಒಂಟಿ ಸಲಗ ದಾಳಿ ನಡೆಸಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದ ಬಳಿ ನಡೆದಿದೆ. ಇದರಿಂದಾಗಿ ವಾಹನದಲ್ಲಿದ್ದ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂಟಿ ಸಲಗ ದಾಳಿಯಿಂದ ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದ್ದು, ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಕಾರಿನಲ್ಲಿ ಹೋಗುತ್ತಿದ್ದ 4 ಮೇಲೆ ಒಂಟಿ ದಳಗ ದಾಳಿ ಮಾಡಿದ್ದು ಒಂದಷ್ಟು ಆತಂಕದ ಸ್ಥಿತಿ ನಿರ್ಮಾಣ ಆಗಿತ್ತು. ಇದು ಕಾಡಿನ ಮಧ್ಯೆ ಇರುವಂತಹ ರಸ್ತೆ ಮೂಡಿಗೆರೆ ತಾಲೂಕಿನ ಕುಂದೂರು ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ. ಬಹುಶಃ ಮಾರುತಿ ಓಮ್ನಿಗೆ ನೇರವಾಗಿ ದಾಳಿ ನಡೆಸಿದಂತಹ ಒಂಟಿ ಸಲಗ ಒಳಗಿದ್ದವರಿಗೆ ತೀವ್ರವಾದಂತಹ ಒಂದು ಹಲ್ಲೆ ಮಾಡಿದ ರೀತಿ ಇದೆ. ಅದೇ ರೀತಿಯಾಗಿ ಕಾಡಾನೆ ದಾಳಿ ನಡೆಸಿದ್ದು ಇದರಿಂದ ಆಘಾತಕ್ಕೊಳಗಾಗಿರ್ಬೋದು. ಜೊತೆಗೇನೆ ಒಬ್ಬನ ಸ್ಥಿತಿ ಅಂತೂ ಗಂಭೀರ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ.